ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಕುರ್ಲಪೂರ್ವದ ಬಂಟರ ಭವನದ ಶ್ರೀ ಮುಕ್ತಾನಂದ ಸಭಾಗೃಹದಲ್ಲಿ ಜುಲೈ 14ರಂದು ಹಿಂದೂ ಜೂನಿಯರ್ ಕಾಲೇಜ್ ಶಿರ್ವ ಹಳೆ ವಿದ್ಯಾರ್ಥಿ ಸಂಘ ಮುಂಬೈ ಇದರ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿ ಸಂಘದ ಮುಂಬೈ ಅಧ್ಯಕ್ಷ ಹೇಮನಾಥ ಶೆಟ್ಟಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ಹಳೆ ವಿದ್ಯಾರ್ಥಿ ಸಂಘದ ಮುಂಬೈ ಗೌರವಾಧ್ಯಕ್ಷ ನಡಿಬಿಟ್ಟು ನಿತ್ಯಾನಂದ ಹೆಗ್ಡೆ ವಹಿಸಿದ್ರು. ಸಮಾರಂಭದ ಮುಖ್ಯ ಅತಿಥಿಯಾಗಿ ವಿದ್ಯಾವರ್ಧಕ ಸೆಂಟ್ರಲ್ ಸ್ಕೂಲ್ ಶಿರ್ವ ಇದರ ಕಾರ್ಯಾಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆ ಭಾಗವಹಿಸಿದ್ರು. ಗೌರವ ಅತಿಥಿಗಳಾಗಿ ಎಂಎಸ್ಆರ್ಎಸ್ ಹಳೆ ವಿದ್ಯಾರ್ಥಿ ಸಂಘದ ಮುಂಬಯಿಯ ಅಧ್ಯಕ್ಷ ಉದಯ್ ಸುಂದರ್ ಶೆಟ್ಟಿ, ಶಿರ್ವ ವಿದ್ಯಾವರ್ಧಕ ಸಂಘದ ಸುಬ್ಬಯ್ಯ ಹೆಗ್ಡೆ, ಹಿಂದೂ ಜೂನಿಯರ್ ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘ ಶಿರ್ವದ ಅಧ್ಯಕ್ಷ ಪ್ರಸಾದ್ ಶೆಟ್ಟಿ ಕುತ್ಯಾರ್, ಥಾಣೆ ಬನ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಸಿಎ ಕರುಣಾಕರ್ ಶೆಟ್ಟಿ, ಕರ್ನಾಟಕ ಸರ್ಕಾರದ ಎಂಎಲ್ಸಿ ಐವನ್ ಡಿಸೋಜಾ, ಮುಂಬಯಿ ಬನ್ಸ್ ನ್ಯಾಯಮಂಡಳಿ ಅಧ್ಯಕ್ಷ ರವೀಂದ್ರ ಎಂ ಅರಸು, ಮುಂಬೈ ಕನ್ಸಲ್ಟೆಂಟ್ ಪ್ಯಾಥೋಲಾಜಿಸ್ಟ್ ಡಾಕ್ಟರ್ ಶಂಕರ್ ಮಲ್ಯ, ಉದ್ಯಮಿ ಕರುಣಾಕರ್ ಶೆಟ್ಟಿ ಸೂಡಾ, ಉದ್ಯಮಿ ಶ್ರೀಧರ್ ಆಚಾರ್ಯ, ಮುಂಬೈ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಅಮರನಾಥ್ ಶೆಟ್ಟಿ, ಶಶಿಪ್ರಭಾ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಶೆಟ್ಟಿ, ಕೋಶಾಧಿಕಾರಿ ಸಿಎ ರಾಜೇಂದ್ರ ಶೆಟ್ಟಿ, ಸಂಚಾಲಕ ಕಿಶೋರ್ ಕುಮಾರ್ ಕುತ್ಯಾರ್, ಸಮನ್ವಯಕರಾದ ರಾಜಗೋಪಾಲ್ ಕೆ ಮತ್ತು ಸಚ್ಚಿದಾನಂದ ಹೆಗ್ಡೆ, ಸಲಹಾ ಸಮಿತಿಯ ಕಾರ್ಯಾಧ್ಯಕ್ಷ ಖಾಂದೇಶ್ ಭಾಸ್ಕರ್ ಶೆಟ್ಟಿ, ಸಹ ಖಜಾಂಜಿ ಜಯಪ್ರಕಾಶ್ ಹೆಗ್ಡೆ, ಸಹ ಕಾರ್ಯದರ್ಶಿ ಚಿತ್ತರಂಜನ್ ಶೆಟ್ಟಿ, ಸಲಹಾ ಸಮಿತಿಯ ಸದಸ್ಯರಾದ ಪ್ರಭಾವತಿ ಶೆಟ್ಟಿ, ಸಿಎ ಕೃಷ್ಣ ನಾಯಕ್, ಕರುಣಾಕರ್ ಶೆಟ್ಟಿ ಸೂಡಾ, ವಾಲ್ಟರ್ ಮಥಾಯಿಸ್, ಹರಣಿ ಶೆಟ್ಟಿ, ಶಬನಾ ಶೆಟ್ಟಿ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಗಣ್ಯಾತಿಗಣ್ಯರು, ವಿದ್ಯಾರ್ಥಿ ಸಂಘದ ಅಭಿಮಾನಿಯರು ಭಾಗವಹಿಸಿದರು. ಉದ್ಯಮಿಗಳಾದ ಕರುಣಾಕರ್ ಶೆಟ್ಟಿ ಸೂಡಾ ದಂಪತಿ, ಶ್ರೀಧರ್ ಆಚಾರ್ಯ ದಂಪತಿ ಅವರನ್ನು ಸನ್ಮಾನಿಸಲಾಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ವರ ಸಿಂಚನ ಹಾಗೂ ಮುಂಬೈ ಪ್ರಬುದ್ಧ ಕಲಾವಿದರಿಂದ ಈ ರಾತ್ರಿಗೆ ಪಗೆಲ್ ಯಾನ ತುಳು ನಾಟಕ ಪ್ರದರ್ಶನಗೊಂಡಿತು. ವರ್ಣರಂಜಿತವಾಗಿ ಕೂಡಿದ ಸಮಾರಂಭದಲ್ಲಿ ಹಳೆ ವಿದ್ಯಾರ್ಥಿಗಳ ಹಳೆಯ ನೆನಪು ಮೆಲುಕು ಹಾಕುವಂತಿತ್ತು. ಮಾಮಲ್ಲ ವಿಜಯರಾಘವೇಂದ್ರ ತುಳುನಾಡದ ಪೆರ್ಮೆದ ರಾಜಕಾರಣಿ, ನಮ್ಮ ಪೆರ್ಮೆದ ಹಳೆ ವಿದ್ಯಾರ್ಥಿ ವಿದ್ಯಾವರ್ಧಕ ಸೆಂಟ್ರಲ್ ಸ್ಕೂಲ್ ಶಿರ್ವ ಸುರೇಶ್ ಶೆಟ್ಟಿ ಗುರ್ಮೆ ಮೇಲಿನ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಸ್ವಾಗತ ಮಾಡ್ತಾರೆ. ನಮ್ಮ ಮಾತ್ರ ಮಾರ್ಗದರ್ಶಕರಾದ ನಮ್ಮ ಮುನ್ಗಿ ಸುಂದರಾಮ್ ಶೆಟ್ಟಿ ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟಕರು ಉದಯ್ ಸುಂದರ್ ಶೆಟ್ಟರನ್ನ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಸ್ವಾಗತ ಮಾಡ್ತಾರೆ. ಎಲ್ಲ ಸಹಪಾಠಿ ಹಿಂದೂ ಜೂನಿಯರ್ ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿನ ಕುತ್ಯಾರ್ ಪ್ರಸಾದ್ ಶೆಟ್ಟಿ ಮೇಲಿನ ಸ್ವಾಗತ ಮಾಡ್ತಾರೆ. ಮುಂಬೈ ಮಹಾನಗರದ ಪ್ರಸಿದ್ಧ ರೇಖಾ ಪರಿಶೋಧಕರು, ತಾನೇ ಬಳಸಿದ ವಿವಿಧ ಈ ಸ್ನೇಹ ಸಂಗಮದ ಈ ಪೌರಗಂಟ ವೇದಿದ ಮಾನವಿಕ ಪಡೆದ ವೇದಿಕ ಕರ್ನಾಟಕ ರಾಜ್ಯದ ಪ್ರಸಿದ್ಧ ರಾಜಕಾರಣಿ, ನಮ್ಮ ಪೆರ್ಮೆದ ಹಳೆ ವಿದ್ಯಾರ್ಥಿ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಶ್ರೀ ಐವನ್ ಡಿಸೋಜರನ್ನ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸ್ವಾಗತ ಮಾಡ್ತಾರೆ. ಇಡೀ ಮಾನವಿಕ ಪಡೆಯಲ್ಪನ ನಮ್ಮ ಕರ್ಮದ ಹಳೆ ವಿದ್ಯಾರ್ಥಿಗಳನ್ನ ಮುಂಬೈದ ಪ್ರಸಿದ್ಧ ಹೋಟೆಲ್ ದೇವಿ ರವೀಂದ್ರ ಅರಸರು, ಖ್ಯಾತ ಕೈಗಾರಿಕೋದ್ಯಮಿ ಕರುಣಾಕರ್ ಶೆಟ್ಟಿ ಕೂಡ, ಖ್ಯಾತ ವೈದ್ಯರಾದ ಡಾಕ್ಟರ್ ಶಂಕರ್ ಮಲ್ಯ, ಪ್ರಸಿದ್ಧ ಸಮಾಜ ಸೇವಕರಾದ ಶ್ರೀಧರ್ ಆಚಾರ್ಯ, ಈ ನಮ್ಮ ಮಾತ ಕರ್ಮದ ಹಳೆ ವಿದ್ಯಾರ್ಥಿಗಳು ಮೂಗಿಗಳು ಇದಕ್ಕೆ ಸ್ವಾಗತ ಮತ್ತು ಶಾಲು ಸ್ವಲ್ಪ ನಿಂತು ಗಾಡಿಗಳು
ತಿರುಗುವಂತೆ ನಮ್ಮ ಇಂಥ ಈ ಸ್ಥಾಪನೆ ಅಂದರೆ ఒక ವಾವ ಕೆಲಸ ಇದ್ದು ಇದೊಂಟ ಈ ಕತ್ತಿನ ಶಾಲೆ ಮತ್ತೆ ಹಿಂದೆ ಕಿರುಕೊಚ್ಚೆ ಪ್ರಥಮ ದಿವಂಗತ ಮುದ್ದಾನ್ ಶೆಟ್ಟಿ ನಮ್ಮ ಈ ವಿದ್ಯಾವರ್ಧಕದ ಸ್ಥಾಪಕ ಅಂಚನೆ ನಡಿಗುಂಡು ಫ್ಯಾಮಿಲಿ ನನಗೆ ಈ ಗುಣವಾಗಿ ಜಾಗ ಉಳಿದು ಈ ವಿದ್ಯಾಸಂಸ್ಥೆ ಕಟ್ಟಡ ಕೊಡ್ತೀವಿ ಆಮೇಲೆ ಸೂಟು ನಗರ ನಿರ್ತದೆ ನಮ್ಮೊಟ್ಟು ನಮ್ಮ ಸರ್ ರಾಜಗೋಪಾಲ್ ಸರ್ ಆರ ನಿವೃತ್ತಿ ಸಮಯದಾಗ ಎಂಗಲ್ಲಿ ನಿಂತಿದ್ದೇವೆ ಬಂದಾಗ ತನಕು ಬೋರ್ಡ್ ಹೊಂದಿದ್ದಾರ ಆಚಾರ ಎತ್ತಿಜಿ ಆಂಡಲ ತಾನು ಇದರ ಆ ಶಾಲೆ ಇದ್ದು ಕೆಲವು ಮೂಲಭೂತ ಸೌಕರ್ಯ ಆ ಶಾಲೆಗೆ ಇಜ್ಜಿ ಇದ್ದಿನ ಒಂದು ಭಾವನೆ ಕಲೆ ಪಂಡಿರು ಐದು ಸರಿಯಾದ ಸ್ಪಂದಿಸಿದ ನೋಡಿದ್ದಿನ ಎಂದ ಮಿಕ್ಕಿಲಿ ನೋಡಿ ಕಾಂತೇಶ್ ಭಾಸ್ಕರ್ ಶೆಟ್ಟಿ ಇದರ ಒಟ್ಟು ಕಾಯಬಹುದು ತಿಕ್ಕನಾಗ ಆ ಕೆಲವೊಬ್ಬರ ಪಂಡಿತಗಳ ಅದ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಲು ಸಾಧ್ಯ ಇದೆ ಪಂಡಿತಗಳ ಒಂದು ಕಾರ್ಯ ಆಹ್ವಾನಗಳಲ್ಲಿ ಸಂಶಯಗಳಿರ್ತದೆ ಅದರ ದೇವರನ್ನ ಇಚ್ಛಾಶಕ್ತಿ ಪ್ರಕಾರ ಹೋಗ ಕೆಲಸ ನಮ್ಮ ಮಲ್ಕೊಂಡ ದೇವರಲ್ಲಿ ಎಂಬುದು ಗುರಿಯಲ್ಲಿ ಎಂಬುದು ಶ್ರದ್ಧಾಭಕ್ತಿ ಮಾತ್ರ ಖಂಡಿತ ಸಕ್ಸಸ್ ಮುಂದಿನ ಒಂದು ಪಾತ್ರಗಳು ಬಂದು ಆ ಸುರುಳು ಬಂದಿರು ಈ ಶಾಲೆ ಯೋಗಿಗೆ ಬಂದು ಮತ್ತೆ ಅದರ ಒಣಸೊಪ್ಪಿನ ಟೈಮಲ್ಲಿ ಕುಲಾರದೆ ಆಗಿದ್ದಿ ಈಗ ಒಂದು ಕಾರ್ಯಕ್ರಮ ಮಾಡ್ಕೊಂಡೆ ಜಾಗಿದ್ದಿ ಅಂತಿಮ ಪರಿಸ್ಥಿತಿಯಲ್ಲಿ ಸಭಾಂಗಣದ ಅಗತ್ಯ ಉಂಟುಕೊಂಡಿರು ನಮ್ಮ ಈ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದ ನಿತ್ಯಾನಂದಗಡೆ ಅಂಚನೆ ವೇದಿಕೆಗಳನ್ನು ಮಾತ ಗೌರವಾನ್ವಿತ ಹಿನ್ನೆಲೆ ಸನ್ಮಾನ ವಿದ್ಯಾರ್ಥಿಗಳ ಮಾತ ಸನ್ಮಾನಿಸಿದರು ಅಂಚನೆ ನಿಗಮ ಹಳೆ ವಿದ್ಯಾರ್ಥಿ ಸಂಘದ ಮಾತ ಪದಾಧಿಕಾರಿ ಸೇರಿನ ಮಾತ ಹಳೆ ವಿದ್ಯಾರ್ಥಿ ಮಿತ್ರರೇ ಅಂಚನೆ ನಮ್ಮ ಈ ಸಂಸ್ಥೆದ ಸಂಬಂಧಪಟ್ಟಿನ ಮಾತ ಒಂದು ಇದ್ದರೆ ಇನಿ ಮುಖ್ಯವಾಗಿ ನಮ್ಮ ಕಾರ್ಯ 5 ಜನ ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ತಿಲ್ಲ ಹೆಚ್ಚಿಗೆ ಸನ್ಮಾನ ಸಾಧಿಸಿ ಅಂಡ ಸನ್ಮಾನ ಮಲ್ಪ ಇದರಿಂದ 100 ಜನ ನಮ್ಮ ಹಳೆ ವಿದ್ಯಾರ್ಥಿಗಳು ಉಳ್ಳೇರಿ ನಮ್ಮ ಒಟ್ಟಿಗೂ ಮಸ್ತಿ ನಮ್ಮ ಸಾಧಕರು 4 ಜನ ಉಳ್ಳೇರಿ ಹಣ ದುಂಬುದ ಸಮ್ಮೇಳನ ಮಾಡಿ ಖಂಡಿತವಾದ ಗುರುತಿಸಲು ಸನ್ಮಾನ ಮಾಡಲ್ಲ ಇನಿ ಮುಖ್ಯವಾಗಿ ಹೋರಾಟ ಐವಡಿಸಲ್ಲ ಮೇಲೆ ಇನಿ ಕರ್ನಾಟಕ ರಾಜ್ಯದ ಎಂಎಲ್ಸಿ ಆಗಿ ಒಂದು ಕಾಂಗ್ರೆಸ್ ಮಲ್ಲ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷದ ಪ್ರವರ್ತಕಿಯಾದ್ರೆ ಇನಿ ಏಪ್ರಿಲ್ ನಮ್ಮ ಟಿವಿ ತೋದುಪ ಅದನ್ನ ಡಿಬೇಟ್ ನಮ್ಮ ಏಪ್ರಿಲ್ ತೋದುಪ ಬಾರಿಸುವ ಪಾತ್ರ ಇದೆ ಅದೇ ಒಂದು ವ್ಯಕ್ತಿ ನಮ್ಮ ಹಳೆ ವಿದ್ಯಾರ್ಥಿಯಿಂದ ಪಡೆಯಲಿಕ್ಕೆ ಭಾರಿ ಖುಷಿ ಆಗುವುದು ಆಗ್ತಾ ಒಂದೇ ಆದರೆ ಖಾಲಿ 2 ವರ್ಷ ಮಾತ್ರ ನಮ್ಮ ಶಾಲೆಗೆ ಬಂದಿದೆ ಮುಖ್ಯವಾದ ಉದಾಹರಣೆಯನ್ನು ಹೋರಾಟ ಇಲ್ಲಿ 3 ಜನ ಹಳೆ ವಿದ್ಯಾರ್ಥಿಗಳು ಒಳ್ಳೆಯ ಅವರು 1 ವರ್ಷ ಕಲಿತಾಗ ಒಬ್ಬ ಸುರೇಶನೇ 2 ವರ್ಷ ಕಲಿತಾರೆ ಒಬ್ಬ ಐವಟಿ ಸೋಜನೆ 2 ವರ್ಷ ಕಲಿತಾರೆ ಪ್ರಸಾದ್ ಶೆಟ್ಟಿ 1 ವರ್ಷ ಕಲಿತೀನಿ ಆದರೆ ರಾಜಕೀಯರು ಆಗ ಒಂದು ಬಿಜೆಪಿಯ ಮಲ್ಲ ನಾಯಕಿಯಾದ ಜನಸಂಘದ ಮಲ್ಲ ಒಂದು ಕಾರ್ಯದರ್ಶಿ ಜಿಲ್ಲಾ ಮಟ್ಟದ ಕಾರ್ಯದರ್ಶಿ ಆಗಿದ್ದಾರೆ ಅದೇ ಸುರೇಶನ ಇಲ್ಲಿ ಬಾರಿ ಮಲ್ಲ ಒಂದು ಪಕ್ಷದ ಮಲ್ಲ ಹುದ್ದೆನೆ ಸಮಾಜ ಕರ್ನಾಟಕ ಉಡುಪಿ ಜಿಲ್ಲೆಯ ಉಪಾಧ್ಯಕ್ಷರಾದ ಅಂಜನೆ ಒಂದು ಸಮಯ ಅರಿಗೆ ಒಂದು ಬಂದಲ್ಲಿ ಇಲ್ಲಿಂದ ಇಡೀ ನಮ್ಮ ಎದುರು ಎಮ್ಎಲ್ಎ ಆದರೆ ಆಗ ಇದ್ದಿದ್ದೇವೆ ಜಾತದ ಅಡಿಗೆ ಸೀಟೆ ತೆಗೆದು ನಾಳಿನ ಶರೀರಕ್ಕೆ ಕಾರ್ಯಕ್ಕೆ ಪಡೆದ ವಿಷಯಗಳು ಸಾರಿ ನನಗೆ ಅದಕ್ಕೆ ಬಾರಿ ನನಗೆ ಬೇಜಾರು ನಮ್ಮ ಕೊಡಲಿ ಎಮ್ಎಲ್ಎ ಇದ್ದರು ನಮ್ಮ ಹಳೆ ವಿದ್ಯಾರ್ಥಿ ಮಂಡಳಿ ವಿಷಯ ಐವತ್ತು ಹಳೆಯ ವರ್ಷ ಮನೆ ಇಂಜಿನ ಪಾತ್ರ ಮಾಡಿಕೊಂಡಿದ್ದೇವೆ ನೆನಪು ಸೈನ್ಸ್ ಹೋಯ್ ಅವಳಿಗೆ ಸ್ಟ್ರೀಟ್ ಬರ್ತೀವಿ ಪದವತ್ತು 2 ವರ್ಷ ಒಬ್ಬ ಕೂಡ ಆಡ ಸೈನ್ಸ್ ಅಂದೇನೆ ನಾನು ಸೈನ್ಸ್ ಓದಿದ್ದೆ ಈಗ ಅವ್ರು ಸ್ಟ್ರೀಟ್ ಬರ್ತೀವಿ ನಾನು ಕೂಡ ಪದವಿ ಹೋಯ್
ಮೈಸೂರು ಬೇಡ ದೊಡ್ಡದು ದೊಡ್ಡದ ಆಗಿದೆ ಒಂದು ದೊಡ್ಡದು ನೆನಪದ ಕಾರ್ಯಕ್ರಮ. Srinivas Pujari and Kimoni Ratnakar then are Pitani two brothers. Ancha Sunil Kumar, very popular in Ramana Rai, they live with them in also including Utica. I'm going to go over to what is it? In the subject is the 1 to 10 Buddha, Tulu, Helper, Salary, syllabus and Diamond. Boka, University, MA Boka. ಬೇರೆ ಕಲ್ಪನೆ ತುಳು ಒಂದು ಆಪ್ಷನಲ್ ಲ್ಯಾಂಗ್ವೇಜ್ ಹಾಕೋರು ಅಂತ ಒಂದು ಬಿಸ್ನೆಸ್ ರೂಲ್ ಪ್ರಕಾರ ಐ ಕ್ಯಾನ್ ಸ್ಪೀಕ್ ಇಟ್ಸ್ ಮೈ ರೈಟ್ ಯು ಕ್ಯಾನಾಟ್ ಪ್ರಿವೆಂಟ್ ಮೀ ಟು ಟಾಕ್ ಇನ್ ತುಳು ಐ ಪೂರ ಪಡೆದ್ರೆ ತುಳು ಬದುಕಿಗೆ ದೇವರ ಎಣ್ಣೆ ಒಂದು ಪಡೆದು ಮಣ್ಣು ಕುಲ್ಲಿ ಅಪ್ಪ ಚೇರ್ಮನ್ ಹೇಳಿ ಏನಿಲ್ಲ ಅವನು ಐದು ದೇವರ ಪಡೆದು ಮಂಡ್ಯ ಅಂತ ಅಷ್ಟೇ ಬಂದೆ. ಸೊ ತುಳು ಪ್ರಾಜೆಕ್ಟ್ ಇನ್ನೇನು ಮುಂಬೈ ತುಳು ಭಾರಿ ಸಂತೋಷವಾದದ್ದು. ತುಳುಕ ಕಾರ್ಯಕ್ರಮ ನಡೆದೊಂದು ರೈಟ್ ಫ್ರಮ್ ದ ಬಿಗಿನಿಂಗ್ ತುಳು ನಾಟಕ ತುಳಿಯ ಈ ನಾಟಕ ಸುಮಾರು 12 ವರ್ಷದ ಗೊತ್ತದು ಈ ನಾಟಕ ಹುಲ್ಲುದು ತೂಪು ನಂಚಿನ ಅವಕಾಶ ಹಿಂಗೆ ಅದು ಬೇರೆ ಮೂರು ಅವ್ರು ಆದ್ರೆ ಕೊಲ್ಲುದೊಂದು ತುಳು ನಾಟಕದ ತುಯ ಉರುಳೈಕೆ ಕನಸಿಂಡು ಊರ ಮಾತ್ರ 3 ಕುಲ್ಲುಗಳ ಕನಸಿಂಡು ಒಬ್ಬ ಯಾರು ಕಲ್ತಿನ ಕಾಲೇಜ್ ಆ ಕಾಲೇಜಲ್ಲಿ ನಮ್ಮ ಪ್ರೀತಿ ವಿಶ್ವಾಸನು ಎಂದು ತೋಗೋರೆ ಅವಕಾಶ ಯಾರು ಅವರ ಕ್ಲಾಸ್ಮೇಟ್ ಆಗಿತ್ತು 9th 10th 2 ವರ್ಷ ಕಲಿಬೇಕು 2 ವರ್ಷ ಭಾರಿ ಎಂಜಾಯ್ಮೆಂಟ್ ಅಪ್ಪ ಪ್ರೀತಿ ಮಾಡಿಸಿರ್ತಾರೆ ಗ್ರೌಂಡ್ ಬಗ್ಗೆ ಕಂಡ ಇಡೀ ಗ್ರೌಂಡ್ ಆ ಆಲ್ಮಲ ಗ್ರೌಂಡ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರು ಹಿಂದೂ ಜೂನಿಯರ್ ಕಾಲೇಜ್ ಇರ್ತಿದೆ ಅಂತ ಒಂದು ಭಾಳ ಎಂಜಾಯ್ಮೆಂಟ್ ಆ 2 ವರ್ಷದಿಂದ ಜೀವನ ಏಪಾಲ ನೆನಪುರಿ ನಂಚಿನ ವರ್ಷ ನಾನು 1994 MLA ಚುನಾವಣೆಗೆ ಕಾಪು ವಿಧಾನಸಭಾ ಕ್ಷೇತ್ರಗಳು ಒಂದು ಸಾವಿರದ ಒಟ್ಟು ಸೋತೆ ಅಂತ ಅಸೆಂಬ್ಲಿ ಹೋಗಲು ಸಾಧ್ಯ ಆಯಿತು. ಹಾಗಾಗಿ ಹಠ ಬರ್ತಿತ್ತು ಚಲವಾದಿ ಒಂದೇ ಓದಿದ ವಿಧಾನಸಭೆ ಹೋಗಿ 31 years assembly entered within 2 years. I became the government chief of the government of Karnataka. I enjoyed 3 years as the position of government chief and one of the youngest legislators who became the chief of the government of Karnataka. ಇದು ಸಾಕಾಗ ಈಗ ಆ ಶಾಲೆ ಓದಿರಕ್ಕೆ ಈಗ ಹಠವು ಇನ್ನೇ ನಮ್ಮ ಓದಿರೋ ಮಾತಾ ಅಪಲೀತ್ ಕೊಡ್ತೇವೆ ಮುಂಬೈ ಊರದ ಬಗ್ಗೆ ಚಿಂತೆ ಮಾಡೋದು ಭಾಳ ಕಮ್ಮಿ ಟ್ರಾನ್ಸ್ಪೋರ್ಟ್ ಮಾಡೋದು ಅಪ್ಪಗೆಲ್ಲ ಚುರುಕು ಇದ್ದಾರೆ ಚುರುಕು ಅಪ್ಪ ಕಾಮರ್ಸ್ ಇರ್ತಾರೆ ಅದಿದ್ದಾರೆ ಅಪ್ಪಗೆಲ್ಲ ಸ್ಟಾರ್ ಇದ್ದಾರೆ ಸ್ಟಾರ್ ಇರಲಿ ಇದೆವರೆಗೆ ನ್ಯಾಯಮಂಡಳಿದ ಕಾರ್ಯಾಧ್ಯಕ್ಷರಾದ ಕಾರ್ಯನಿರ್ವಹಿಸಿದ ರವೀಂದ್ರ ಸೇರಿ ಕೊಡುಗೆಯಿದ್ದಾನೆ. ನಗಾರದ ಕಲೆಗೆ ಸಮಾಜ ಸೇವಾ ನೆಚ್ಚಿನ ಶಿಕ್ಷಣ ಸೇವಾ ನೆಚ್ಚಿನ ಯೋಗಾನುಭಾಗಿಗಳು ದೇವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಸಂಪತ್ತುಗೊಂಡ ಕುಟುಂಬದ ಅಭಿವೃದ್ಧಿ ಮಂಕುಳ ಮಕ್ಕಳ ಆಶೀರ್ವದಿಸಲು ಮಿತ್ರರ ವಿದ್ಯಾಲಯವನ್ನು ಮಾಡಬೇಕು. President of today's function, the President of Sri Sundaram Shetty Hindu Junior College, Shirwa, and all the dignitaries of the dais, respected members of the Old Student Association of the college, good evening to all of you. Friends, it gives me immense pleasure to attend the participate in today's get-together of Old Student Association of Sri Sundaram Shetty Hindu Junior College, Shirwa. I, being President of Bhutia, was the student of the first batch of the PUC Science Faculty. After completing the SSC exam, I joined the first batch of PUC
in this college. I am proud about being one of the good students of this prestigious institution. Now the junior college has made all-round progress and has been named as one of the pioneer educational institutions offered in undivided district. At the same time, we all the villagers in and around Shirvamanchakal must feel proud about naming the institution after the great and philosopher of the late Sri Sundaram Shetty. ಸನ್ಮಾನ ಮಾಡಬೇಕಂತ ಹೇಳಿದ್ರೆ ನಾನು ಏನು ಮಾಡಿದ್ದೇನೆ ಅಂತ ಅವ್ರು ಕೇಳಿದೆ. ಏನು ಮಾಡಿಲ್ಲ, ಇಷ್ಟವರೆಗೆ ಸಾಧಿಸಿದ್ದೀರಿ, ಅದಕ್ಕೆ ಸನ್ಮಾನ ಮಾಡಬೇಕು. ಸೊ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಖಾಲಿ ಸಮಾಜ ಸೇವೆ ಅಲ್ಲ, ಜನರನ್ನು ನೋಡೋದಲ್ಲ, ಅದನ್ನು ಬಿಟ್ಟು ಬೇರೆ ಕೂಡ ಸ್ವಲ್ಪ ಮಾಡೋ ಕೆಲಸ ಬಾಕಿ ಇದೆ. ಅದು ಒಂದು ಕಣ್ಣು ತೆರೆಸ್ಕೊಂಡಿದ್ದಾರೆ ನನಗೆ. ಸೊ ಇದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇಷ್ಟು ಫೋಟೋ ಗ್ರೂಪ್ ನಮ್ಮ ಹಿಂದೂ ಜೂನಿಯರ್ ಕಾಲೇಜ್ ಇದೆ ಅಂತ ಹೇಳಿ ಫಸ್ಟ್ ಟೈಮ್ ನನಗೆ ಗೊತ್ತಾಯ್ತು. ಅಂದ್ರೆ ನಾವು ಮೆಡಿಸಿನ್ ಮಾತ್ರ ಆ ಸ್ಟಡಿ ಜನರಲ್ ಸೇವೆ ಅಂತೇಳಿ ಡೈಲಿ ಪೇಷಂಟ್ ನೋಡ್ತಾ ಇರೋದು, ಅದೇ ಸೇವೆ ಅಂತ ಇದು ಮಾಡ್ತೀವಿ, ಅದನ್ನು ಬಿಟ್ಟು ಬೇರೆ ನೋಡ್ತಾ ಇಲ್ಲ. ಅದಕ್ಕಾಗಿ ಇಷ್ಟು ಹೇಳ್ತಾ ಇದ್ದೇನೆ. ಸೊ ಈ ಒಂದು ಸಂದರ್ಭ ಇದು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಒಂದೇ ವಿಷಯ, ಇದು ಇಲ್ಲಿಂದ ಒಂದು ಇವತ್ತಿನ ಸಮಾರಂಭದ ಬಗ್ಗೆ ಅದು ಪದ್ಯ ಹೇಳ್ತಾ ಇದ್ರು, ಅದು 101 ನೆನಪು ಇದೆಯಾಳದಿಂದ ಹಾಳಾಗಿಕೊಂಡು ಆನಂದದಿಂದ. ಗಣೇಶ್ ನಾಯ್ಕರು education ಬಂದಾಗ ABCD alphabet ಅವು ಏನು ಅಲ್ಪವಿದೆ, that is the given by the teacher. Other education is designed by the student. ಮಕ್ಕಳ ಮೇಲೆ ತುಂಬಿ ಹೆಚ್ಚ ಹೋಗ ನೋಡಿ, whether you can drop out or you can continue, you can go to higher level. So that is the reason ಒಂದು ಸ್ಕೂಲ್ ಬಂದಾಗ I respect those that school, the basic teaching. The opportunity for me, I'm very much thankful. ನನಗೆ ಪದವಿಟ್ಟು ಶ್ರೀ ಶ್ರೀದೇವಿಯಾಚಾರ್ಯರಿಗೆ ಸನ್ಮಾನ. sorry. Seventh year public exam had to go into high school के online. अरे साहब बराबर ಈ ವರ್ಷಕ್ಕೆ 50 ವರ್ಷದ ಮೊದಲ ನಾವು ಸ್ಟೂಡೆಂಟ್ ಟ್ರೈನಿಂಗ್ ಹೆಮ್ಮೆ ಪಡ್ತಾ ಇದ್ದೀವಿ. 67-68ರ ಪ್ರಥಮ PUC ಬ್ಯಾಚ್ ನಮ್ಮದು ಫಸ್ಟ್ ಇಯರ್ಗಳಲ್ಲಿ PUCಗೆ ಬಂದಾಗ ಪರ್ಮಿಷನ್ ಬಂದಾಗ ಕೆಲವರು ಹೇಳ್ತಿದ್ರು, ಹೊಟ್ಟೆ ಬಂದಾಗಿದೆ ಹೇಳಲಿಕ್ಕೆ ಜಾಗ ಇಲ್ಲ ಅಂತ ಉದಾಹರಣೆ ಹೇಳಿದ್ದು ನಾನು ಕೇಳಿದ್ದೇನೆ. ಆದರೂ ನಮ್ಮ ಶಾಲೆಯ ಉಪಾಧ್ಯಾಯರೆಲ್ಲ ಅದನ್ನು ಹೇಗೆ ನಿಭಾಯಿಸಿದ್ದಾರೆ ಅಂತ ಅವರಿಗೆ ಗೊತ್ತು.
ಆದರೂ ನಾವು ಅದೇ ಬ್ಯಾಂಕ್ನಲ್ಲಿ 2 ಸ್ಟೂಡೆಂಟ್ನವರು ರ್ಯಾಂಕ್ ತಂದಿದ್ದಾರೆ ಎಂದು ಹೇಳೋದು 50 ವರ್ಷದ ಹಿಂದಿನ ಕಥೆ. ಕೆಲವರು ಹುಟ್ಟಿಯಲ್ಲಿ ಬಿಟ್ಟಿಲ್ಲ. ಮಕ್ಕಳು ಬರುವಾಗ ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ದೂರದ ಶಾಲೆಗೆ ನಡೆದುಕೊಂಡು ಬಂದು ಪರಿಶ್ರಮ ಪಟ್ಟು ಓದಿ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಉದ್ಯೋಗವನ್ನು ಅನ್ವೇಷಿಸುತ್ತಾ ಈ ಮಹಾನಗರಕ್ಕೆ ಬಂದಿರುವಂತಹ ವ್ಯಕ್ತಿ. ಪ್ರಾರಂಭದಲ್ಲಿ ತನ್ನ ಸಹೋದರರೊಂದಿಗೆ ಹೋಟೆಲ್ ಉದ್ಯಮದಲ್ಲಿ ಕೈ ಜೋಡಿಸಿಕೊಂಡಿದ್ದರೂ ಸಹ ಆ ಉದ್ಯಮದ ಎಲ್ಲ ಒಳಪಟ್ಟುಗಳನ್ನು ಅರಿತಂತಹ ಭಾಸ್ಕರ್ ಶೆಟ್ಟಿ ತನ್ನದೇ ಆದಂತಹ ಒಂದು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿ ತನ್ನ ಹೆಸರು ಕಾಂದೇಶ್ ಭಾಸ್ಕರ್ ಶೆಟ್ಟಿ ಎಂದು ಕರೆಯಲ್ಪಡುವಂತಹ ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಮುಂಬೈ ಈ ಮಹಾನಗರದಲ್ಲಿ ಬರುವಂತಹ ಆ ಪುಸ್ತಿಕೆಯಲ್ಲಿ ನಮ್ಮ ಹಿಂದೂ ಜೂನಿಯರ್ ಕಾಲೇಜಿನ ಪೂರ್ವ ಹಳೆ ವಿದ್ಯಾರ್ಥಿಯ ಮುಖಪುಟದ ಚಿತ್ರದೊಂದಿಗೆ ಆರ್ಟಿಕಲ್ ಬಂದಿರುವಂಥದ್ದು ಅವರ ಯಶಸ್ಸಿಗೆ ಸಂದಂತಹ ಗೌರವ ನಮ್ಮ ಹಿಂದೂ ಜೂನಿಯರ್ ಕಾಲೇಜಿಗೂ ಸಹ ಯಶಸ್ಸನ್ನು ತಂದುಕೊಟ್ಟಂತಹ ವ್ಯಕ್ತಿ ಕಾಂದೇಶ್ ಭಾಸ್ಕರ್ ಶೆಟ್ಟಿ. ಕೇವಲ ತನ್ನ ಏಳಿಗೆಯನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿ ಕಾಂದೇಶ್ ಭಾಸ್ಕರ್ ಶೆಟ್ಟಿ ಅಲ್ಲ, ಪರಿಶ್ರಮದಿಂದ ಮೇಲೆ ಬಂದಂತಹ ವ್ಯಕ್ತಿ. ಪರಿಶ್ರಮದಿಂದ ಯಾರು ಮೇಲಕ್ಕೆ ಬರುವುದರಲ್ಲಿ ಇಚ್ಛಿಸ್ತಾರೋ ಅವರನ್ನು ಕೈ ಎತ್ತಿ ಮೇಲಕ್ಕೆ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಕಾರ್ಯದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಧಾರ್ಮಿಕ ನೇತಾರ ಎನ್ನುವಂತಹ ಬಿರುದನ್ನು ಪಡೆದಿದ್ದಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ಕೈಯಾಡಿಸಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಗೆ ಹಳ್ಳಿಯ ಶಾಲೆಗಳ ಯುವಕರು ದುರ್ನೂರು ನಡೆದುಕೊಂಡು ಆರ್ಥಿಕ ಸಂಕಷ್ಟ ಮಾತ್ರ ಹೆಚ್ಚಾದ ಕೃಷಿತ ಬೇಸಾಯ ಇಲ್ಲೇ ಕೂಡ ಕೆಲಸ ಮಾತ್ರ ಬರೋದು, ಎಲ್ಲರೂ ಬೇಗ ಹೋಗಿ ಕೆಲಸ ಮಾಡ್ಕೊಳ್ಳೋದು ಅಂದಿನ ಪರಿಸ್ಥಿತಿ ಕೂಡ. ಮತ್ತೊಬ್ಬ ಸಹೋದರ ಉದಯಸುಧಾ ಶೆಟ್ಟಿಯವರೇ, ಹೇಮಾ ಶೆಟ್ಟಿಯವರೇ, ಹೊಸ ಶೆಟ್ಟಿಯವರೇ, ಕರ್ನಾಟಕ ಶೆಟ್ಟಿಯವರೇ, ಈ ಭಾಗದ ಕೀರ್ತಿಯನ್ನು ಮಾನ್ಯತರ ಕೇಳಿಸಿ ಸನ್ಮಾನಕ್ಕೆ ಮಾಡಲಾಗಿರ್ತಕ್ಕಂಥ ಎಲ್ಲ ಸನ್ಮಾನ್ಯ ಐವಡಿ ಅವರೇ, ರವೀಂದ್ರ ಅರಸವರೇ, ಶಂಕರ ಮನಿ ಅವರೇ, ಕರ್ನಾಟಕ ಶೆಟ್ಟಿಯವರೇ, ಶ್ರೀಧರಾಚಾರ್ಯ ಅವರೇ, ಈ ಸಂಸ್ಥೆಯ ಪದಾಧಿಕಾರಿ ಬಂಧುಗಳೇ, ಹಾಗೆ ಪತ್ರಿಕಾ ಮತ್ತು ದೃಶ್ಯ ಮಾರ್ಗದರ್ಶಕರಿಗೆ, ವೇದಿಕೆ ಹೊಂದಿರತಕ್ಕಂಥ ಎಲ್ಲ ಪ್ರದರ್ಶಕರು, ನನ್ನ ಮಾತಿಗಿಂತ ನಿಮ್ಮ ಮೌನ ಮತ್ತು ಮನಸ್ಸು ಪರಾಮರ್ಶೆ ಅಂತ ಭಾವಿಸ್ತೇನೆ. ಹೇಳ್ತಾರೆ, ಎತ್ತ ತಾಯಿಗೆ ನಮನ, ಹೊತ್ತ ಇಲೆಗೆ ನಮನ, ತುತ್ತಿಟ್ಟ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ತಿದ್ದಿ ತಿದ್ದಿ ಗುರುಗಳಿಗೆ ನಮನ ಅಂತಕ್ಕಂಥ ಮಾತನ್ನ ಆಡ್ತಾ ಆಡ್ತಾ ನಾವು ಬದುಕು ಬೆಳಕಲ್ಲಿ ಅದೆಲ್ಲವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಬಹಳ ಅದ್ಭುತವಾದ ಕೆಲಸವನ್ನು ನಾವು ಮಾಡಿದ್ದೇವೆ. ಅತ್ಯಂತ ನತಮಸ್ತಕನಾಗಿ ಬಹುಶಃ ದೇಶ ವಿದೇಶಗಳಿಂದ ನಾವು ಬಂದು ಸೇರಿದ್ದೀವಲ್ಲ, ಅದು ನಮ್ಮ ಹಿಂಬಲಿಕೆ. ಮನೆ ಹೆಣ್ಣಿಗೆ ಕಾಲು ಕುಣಿಸಿ ಸಾರ್ವಜನಿಕ ಕೆಲಸದಂತೆ ನಮ್ಮ ಶಾಲೆ 4 ಲಕ್ಷ ವಿದ್ಯೆಯನ್ನು ವೃಂದಾವನ ಬಿಟ್ಟು ಆದ ಹಕ್ಕಿ ಎಷ್ಟೇ ಎತ್ತರಕ್ಕಾದರೂ ಕೂಡ ನಾವು ನಮ್ಮ ಕಲಿತ ಶಾಲೆಯನ್ನು ಮರಿಬಾರದು, ಕೆಟ್ಟ ಊರನ್ನು ಮರಿಬಾರದು, ಕಲಿಸಿದ ಗುರುಗಳನ್ನು ಮರಿಬಾರದು. ಬದುಕನ್ನ ಸವರ್ಣ ಕಾಲದಲ್ಲಿ ಉಂಡ ಮಣ್ಣಿನ ಸೆಳೆತದೊಂದಿಗೆ ಮನಸ್ಸಿನಲ್ಲಿ ಹರಿಯುವ
ಜನರಿಗೆ ನಾವು ಭರವಸೆ. ಆದ್ರೆ ಬಹುಶಃ ಇವತ್ತು ಈ ಕೆಲಸ ನಾವು ಯಾವುದನ್ನು ಮರೆತಿಲ್ಲ. ನನ್ನ ದೂರ ಅಂತ ರಾಜಗೋಪಾಲ್ ಸರ್ ಇಲ್ಲಿದ್ದಾರೆ, ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರು ಕೆಲಸದ ಅಕ್ಷರಕ್ಕೆ ಇವತ್ತು ನಮ್ಮ ಬದುಕನ್ನು ರೂಪಿಸಿದೆ. ಬದುಕಿಗೆ ಒಂದು ಸಮಾಜದ ಸಾರವನ್ನು ನಾವು ತಿಳಿಸ್ತೇವೆ. ಅದಕ್ಕೆ ಸ್ವಲ್ಪ ಕಡೆ ಹೇಳ್ತಾರೆ, ಅಲ್ಲಿ ಒಬ್ಬ ಮಸೇಶ್ವರ ಧರ್ಮ ನಡೆಯುತ್ತೆ ಅಧರ್ಮ ಅಂತಕ್ಕಂಥ ಮಾತನ್ನ ರಾಜಕವಿ ಸ್ವಲ್ಪ ಕಡೆ ಹೇಳ್ತಾರೆ. ಆ ಧರ್ಮವನ್ನು ಮಸೇಶ್ವರ ಕೆಲಸ ನೀವೆಲ್ಲ ಮಾಡ್ತಾರೆ. ಇಲ್ಲಾಂದ್ರೆ ಬಹಳ ಸುಖವಾಗಿ ಇರ್ಬೋದಾಗಿತ್ತು. ಈಶ್ವರಣ್ಣ ಇರ್ಬೋದು, ಗಾಂಧೇಶ್ ಭಾಸ್ಕರ್ ಇರ್ಬೋದು, ಕನ್ನಡ ಇರ್ಬೋದು. ಭಗವಂತ ಯಾವ ಕಮ್ಮಿಯನ್ನು ಮಾಡಿದ್ರೆ ನನ್ನ ಬದುಕಿನ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ನನಗೆ ಅತ್ಯಂತ ಸುಖಪಟ್ಟಂತ ಒಂದು ಬೆಳಿಗ್ಗೆ ಅಂತ ಹೇಳಿದ್ರೆ 3 ಜನ ತಂದೆ ತಾಯಿಯಿಂದ ಮಕ್ಕಳನ್ನು ನಾನು ಓದಿಸಿದೆ ಬೆಳಗ್ಗೆ. ಇಬ್ಬರು ಕಳ್ಕೊಂಡು ನಾವು ಮನೆವಾಗಿ ಬಂದಾಗ ನಾನು ಹೇಳಿದೆ, ನಿಂತು ನೋಡುದು ಬೇಡ, ಬಾಗಿಲವರು ನಿಮ್ಗೆ ಬಿಟ್ಟು ಹೇಳ್ತೇನೆ. ಇವತ್ತು ಹೆಮ್ಮೆ ಆಗ್ತದೆ. ಒಬ್ಬವಾಗ ಈ KM ರೇಡಿಯೋದಲ್ಲಿ MD ಮಾಡ್ತಾರೆ. ಇನ್ನೊಬ್ಬ ಮನೆ ಜಡ್ಜ್ ಆಗಿದ್ದಾನೆ. ಮತ್ತೊಬ್ಬ ಬಿ ಕಂಪ್ಲೀಟ್ ಮಾಡಿ IAS ಅಲ್ಲಿ ಹೋಗ್ತದೆ. ನನ್ನ ಬದುಕಲ್ಲಿ ಬಹುಶಃ ನಾನು ಏನು ಆಗ್ತಾ ಇರ್ಬೋದು, ಇದು ಈ ಕೆಲಸ ಕೊಟ್ಟಂತ ಸುಖ ಬಹುಶಃ ನನ್ನ ಜನ್ಮದಲ್ಲಿ ಮತ್ತೆ ಕುರಿತು ಸಾಧ್ಯವಿಲ್ಲ. ಬಹಳ ಸೊಗಸಾಗಿ ನಮ್ಮ ಉದಯನವರು ಹೇಳಿ, ನನ್ನ ಕೋರಿಕೆ ಅಷ್ಟೇ, ಭಗವಂತ ನಾವು ಒಂದಷ್ಟು ಕೊಟ್ಟಾಗ ಬ್ರಹ್ಮಕರ್ಷಿ ಕೂಡ ಆಗತ್ತಿಲ್ಲ. ಈ ತರದ ಬಡ ಮಕ್ಕಳಿಗೆ ಒಂದು ಕೆಲಸ ಮಾಡೋಣ. ಖಂಡಿತ ದೇವರು ಮೆಚ್ತಾನೆ, ಆ ಶಿವಲಿಂಗ ಮೆಚ್ತದೆ, ನಮ್ಮ ಈಶ್ವರ ದೇವರು ಮೆಚ್ತಾನೆ. ಹಾಗೂ ನಮ್ಮ ಅನುಭವ ಕೂಡ ಬಗೆಹರಿಸ್ತೇವೆ. ಹೇಳ್ತಾರೆ ಅರ್ಥ ಕಾಮಗಳಿಗೆ ಪ್ರಧಾನ ಹೋಗುವುದು ಅದು ವಿಜೃಂಭಿಸಬೇಕು. ಹಾಗಾದ್ರೆ ಬದುಕೆಂದ್ರೆ ಏನು? ಹಾಗೆ ಕೇಳಿಕೊಳ್ಳುವ ವ್ಯವಧಾನವಿಲ್ಲ. ರಾಶಿ ರಾಶಿ ಭಾವಗಳ ರೂಪ, ಬಣ್ಣ ಬದಲು, ಭಾವ ಬದಲು, ಸಾಸಿವೆ ಸುಖಕ್ಕಾಗಿ ಸಾಗದಷ್ಟು ಪಡಿ ಮಾಡಿ ಈ ವ್ಯವಸ್ಥೆ ಇದಕ್ಕೆ ಕೆಲವು ಸಾಧ್ಯವಂತಕ್ಕ ಜಿಜ್ಞಾಸೆ ಆಗಾಗ ನಮಗೆ ಗೊತ್ತಾಗಿದೆ. ಆದ್ಮೇಲೆ ಹೇಳ್ತಾರೆ, ಎಲ್ಲರ ಬದುಕು ನಯತಿ ಜೀವನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲರ ಬದುಕೋಗಿ ಆಗ್ತಾರೆ. ತಲೆಗೆ ಹೋಗೋದಾಗಿ ನಿರ್ಧರಿಸಬೇಕು, ಮನಸ್ಸು ಒಪ್ಪಬೇಕು, ಶಾಸ್ತ್ರ ಸಮರಿಸಬೇಕು, ಹುಡುಗಿಯರ ಕೈಯನ್ನು ಮುನ್ನಡೆಸಬೇಕು. ಇವಾಗ ಅದೆಲ್ಲವೂ ಕೂಡ ಆಗ್ತಾ ಇದೆ. ನಮಗೆ ಹೆಮ್ಮೆ ಅಂತ ಹೇಳಿದ್ರೆ, ನಾವು ಶಾಲೆಗೆ ಅಡ್ಮಿಷನ್ ಹೋದಾಗ PJK ತಂದೆ ಅಂತ ಹೇಳಬಹುದು ಪ್ರಿನ್ಸಿಪಾಲ್ ಬಹಳ ಸಿಕ್ಕ ಮನುಷ್ಯ. ನಾನು ಬೆಂಗಳೂರಲ್ಲಿ PUC ಫಸ್ಟ್ ಇಯರ್ ಮಾಡಿ ನನಗೆ ಸೆಕೆಂಡ್ ಇಯರ್ ಬಂದಿದ್ದೆ. ನಾವು प्रशांत शेट्टी शिरवा, प्रशांत शेट्टी शिरवा, रमानाथ शेट्टीगार शिरवा, रमानाथ शेट्टीगार शिरवा, कृष्णराज शेट्टी मुंडूर नाटक निर्देशन निर्वहिंచిన कृष्णराज शेट्टी ಮತ್ತು ವೇದಿಕೆಯವರು अनिल माता ವೇದಿಕೆಗಳು उदय सुंदर शेट्टी, प्रसाद शेट्टी कुत्यार, सी करुणाकर शेट्टी, अंजलि सम्मान स्वीकार मंदिर डॉक्टर शंकर मालेरे, करुणाकर शेट्टी सोदा, ಶ್ರೀಧರಾಚಾರ್ಯರೇ, ನಮ್ಮ ದೊಡ್ಡ ಬಾಂಬೆ ಸಮಿತಿಯ ಅಧ್ಯಕ್ಷರಾದ ನನ್ನ ಮಿತ್ರರಾದ ಕೇವಲಾಶ್ ಶೆಟ್ಟರ್, ಮಾತ್ರ ಪದಾಧಿಕಾರಿಗಳೇ, ಮಸ್ತ್ ಸಂಖ್ಯೆಯ ಸೇರಿದ ಹಿಂದೂ ಜೂನಿಯರ್ ಕಾಲೇಜ್ ವಿದ್ಯಾರ್ಥಿಗಳ ಆಮಂತ್ರಿತ ಮಿತ್ರರೇ, ಕೆಲವು ಮಾತ್ರ ತುಂಬ ಸಂತೋಷ ಆಗುತ್ತೆ. ಹಿಂದೂ ಜೂನಿಯರ್ ಕಾಲೇಜ್ ಹಳ ವಿದ್ಯಾರ್ಥಿ ಸಂಘ ಸ್ಥಾಪನೆ ಇವಾಗ ಹಲವಾರು ಕೆಲವು ಸವಾಲುಗಳು
ಕೋವಿಡ್ ಆಗ್ತದೆ ಹಾಗಾಗಿ ಪ್ರಥಮವಾಗಿ ಮುಂಬೈ ಘಟಕದ ಸ್ಥಾಪನೆ ಆಗಿದೆ. ಆ ಸಾರ್ವಜನಿಕ ಹೇಮನಾಶಕ ಸುಧಾರಣೆ ಬಹಳ ವಿಶೇಷ ಆಸಕ್ತಿ ಮುತುವರ್ಗಿದ ಒಬ್ಬ ದೊಡ್ಡ ಸಮಿತಿಯ ಸ್ಥಾಪನೆ ಮಂಡಳಿ ಈ ಕಾರ್ಯಕ್ರಮ ಮಕ್ಕಳು ಬಂದು ಒಂದು ಅಪೇಕ್ಷೆ ಮಾತನಾಡುವುದರಿಂದ ಮಾತು ಸದಸ್ಯರಿದ್ದರು ಕನಿಷ್ಠ ಪಕ್ಷ 4 ಮೀಟಿಂಗ್ ಆಗುತ್ತೆ. 4 ಮೀಟಿಂಗ್ ಹೆಚ್ಚಿನ ಸಂಖ್ಯೆಯ ಮಾತ್ರ ಪದಾಧಿಕಾರಿಗಳಿದ್ದಾರೆ. ಅವರ ಮಹಿಳಾ ವಿಭಾಗದ ಹೆಚ್ಚಾಗಿ ಶಬನ ಶಶಿಪ್ರಭಾ ಹರಿಯಾಕ್ಷಿ ಮಾತ್ರ ಹೆಚ್ಚಿನ ಗುರುಗಳಲ್ಲಿ 6 ಗಂಟೆಗೆ ಬಂದು ಕೊಳ್ಳುಡು ಈ ಕಾರ್ಯಕ್ರಮ ಹೆಚ್ಚಾವರು ಆ ರೀತಿ ನಾವು ಮುಂದುವರೆಕೊಂಡು ಇಂಚ ಮಾತ್ರ ಕಾರ್ಯಕ್ರಮ ಒಲಿಯಲು ಕೆಲಸ ಈ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆದಾಗ ಮೂಲಭೂತವಾದ ಪ್ರೇರಣಾ ಶಕ್ತಿಯಾದ ಸರ್ ರಾಜಗೋಪಾಲ್ ಅಜಯ್ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷ ಕಾಂತೇಶ್ ಭಾಸ್ಕರ್ ಶೆಟ್ಟರ್ ಕಿಶೋರ್ ಗುದ್ಯ ಮಕ್ಕಳು ಸುರುವುದ ಈ ಮೊದಲ ಮಾರ್ಗದರ್ಶನ ಒಂದು ಎಡ್ಡ ರೀತಿ ಆ ರೀತಿಯಲ್ಲಿ ಒಂದು ಸಂಘ ಒಂದು ಸಮಿತಿ ದುರ್ಬವರು ನಮ್ಮ ಮಾತುಗಳ ಗೊತ್ತುಂಟು. ನಮ್ಮ ಹಿಂದೂ ಜೂನಿಯರ್ ಕಾಲೇಜ್ ಸಾಧಾರಣ 7 ದಶಕಗಳ నుంచి కొన్ని ಗ್ರಾಮೀಣ ಪ್ರದೇಶಗಳು ಜಾತಿ ಮತ ಭೇದದ ಅಂತ ಒಂದು ಕೆಟ್ಟ ಗುಣಮಟ್ಟದ ಶಿಕ್ಷಣ ಕೊಡುವುದುಂಟು. ಇದಕ್ಕೆ ಮಾತ್ರ ಕೊನೆಗಿದ್ದ ಕಿಶೋರ್ ಪಾಟೀಲ್ ಉದ್ಯಮ ಶೆಟ್ಟರ್ನ ನಡಿಬೆಟ್ಟು ಬಂದ ಅಂಚ ಹಲವಾರು ಜನಗಳು ಆ ಕೊಟ್ಟರು ಆ ಶಾಲೆಯ ಸ್ಥಾಪನೆಗೆ ಕೊಡಾಗ ಬೇಸ್ತ ಮಲ್ಪರ ಕಾರಣೀಭೂತರಾಗಿದ್ದೇವೆ. ಪ್ರಾಯಶಃ ಆ ಕೊಟ್ಟಲು ಮಗದ ಕೊಟ್ಟು ಅಂದ ಇಂಥ ದಿನಗಳು ಕನ್ನಡ ಮಾಧ್ಯಮ ಶಾಲೆದ ಬಹಳ ಒಂದು ಸಮಸ್ಯೆಗಳು ಹೆಚ್ಚಿನ ಶಾಲೆಗೆ ಅಧ್ಯಾಪಕ ಕರ್ಕೊಂಡು ಬದಲಾವಣೆ ರಿಪ್ಲೇಸ್ಮೆಂಟ್ ಅಂಚಾದ ಹಳೆ ವಿದ್ಯಾರ್ಥಿ ಸಂಘ ಆಡಳಿತ ಮಂಡಳಿಗೆ ಹೆಚ್ಚಿನ ಭಾರ ಇಟ್ಟುಕೊಂಡು ಇಲ್ಲಿ ಈ ಕಾಲದಲ್ಲಿ ಮನೆಗೆ ಹಳೆ ವಿದ್ಯಾರ್ಥಿ ಸಂಘದ ನಮ್ಮ ಹೆಚ್ಚಿನ ಹಳೆ ವಿದ್ಯಾರ್ಥಿ ಸಂಘ 20 ವರ್ಷದ ಊಟ ಅವು ಖಾಲಿ ಒಂದು ಕಟ್ಟೆ ಮಾತ್ರ ಒಂದು 2 ಪ್ರೋಗ್ರಾಮ್ ಒಂದೇ ಪ್ರೋಗ್ರಾಮ್ ಒಪ್ಪನು ಅವು ವಾರ್ಷಿಕೋತ್ಸವ ಒಟ್ಟು ಹಳೆ ವಿದ್ಯಾರ್ಥಿ ಸಂಘದ ಒಂದು ಕಾರ್ಯಕ್ರಮ ಪ್ರಾಯಶಃ ಈ ಸನ್ನಿವೇಶಗಳು ಹಳೆ ವಿದ್ಯಾರ್ಥಿ ಸಂಘ ಅವು ಮುಲ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜ್ ಆದ ಪಡೆಯವು ನಮ್ಮ ಹಿಂದೂ ಜೂನಿಯರ್ ಕಾಲೇಜ್ ಆದ ಪಡೆಯವು ಬಂದ್ರೆ ಈ ದಿನಟ್ಟು ಹಿಂಚಿನ ಈ ಕನ್ನಡ ಮಾಧ್ಯಮ ಶಾಲೆ ಅಭಿವೃದ್ಧಿ ಆಗುವುದಾಗ ಅಥವಾ ಒಂದು ಎಡ್ಡ ಗುಣಮಟ್ಟದ ಶಿಕ್ಷಣ ಕೊಟ್ಟಿರುವಾಗ ಈ ಹಳೆ ವಿದ್ಯಾರ್ಥಿ ಸಂಘದ ಪಾತ್ರ ಖಂಡಿತವಾದವಲ್ಲ. ಅದು ಖಂಡಿತವಲ್ಲ. ಆಡಳಿತ ಮಂಡಳಿಯ ಒಟ್ಟು ಹಳೆ ವಿದ್ಯಾರ್ಥಿ ಸಂಘವು ಒಂದು ರೀತಿಯ ಒಟ್ಟುಕೊಂಡ ಮಾತ್ರ ಬರ್ತಿನ ಕಾಲದ ಒಟ್ಟರು ಈ ಕನ್ನಡ ಮಾಧ್ಯಮ ಶಾಲೆಗಳು ಒಗೆಯಲು ಸಾಧ್ಯ. ಹೀಗಾದ್ರೆ ಬಾರಿ ಒಂದು ಎಡ್ಡ ರೀತಿಯ ಸಂಘಟನೆಯನ್ನು ಒಬ್ಬರು ಮಾತನಾಡಿದ್ದಾರೆ. ಇಲ್ಲಿ 9 ಜನ ಊರು ಶಿಲ್ಪದ ಪುಟಗಳನ್ನು ಬಾರಿ ಎಡ್ಡ ರೀತಿ ಕೊಂಡ ನಡೆಯುವ ಸಂಸ್ಥೆಗಳು ಬಂದಾಗ ಒಂದು ಮುಲ್ಕಿ ಸುಂದರಾಮ್ ಶೆಟ್ಟಿ ಅಲ್ಯೂಮಿನಿ ಅಸೋಸಿಯೇಷನ್ ಅವರೆಲ್ಲ ಸರ್ವ ಡಾಕ್ಟರ್ ಶ್ರೀಧರ್ ಶೆಟ್ಟರ್ನ ಒಂದು ನೇತೃತ್ವಗಳು ಮಾರ್ಗದರ್ಶನಗಳು ಒಂದು 2008 ಸ್ಥಾಪನೆ ಆದ ಸಮಿತಿ ಅಂಚನೆ ಹಿಂದೂ ಇದು ಬಾರಿ ನನಗೊಂದು ಗೌರವದ ಸರ್ ಅಂಚನೆ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡ ಇಲ್ಲಿ ಈಗ ಒಂದೇ ಒಂದು ವಿನಂತಿ ನನಗ ಸಂಘಟನೆ ಬಾರಿ ಪ್ರಾಮುಖ್ಯ ಸದಸ್ಯರಲ್ಲ ಈ ಈತ ಸಂಖ್ಯೆಯ 3 ಜನ ಸೇರಿದಂತ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಊರು ಆ ರೀತಿ ಕೆಲಸ ಮಂತ್ರಿ ಒಂದು ಸಾಕ್ಷಿಯಾದರು.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.